ಉಡುಪಿ ಜಿಲ್ಲೆಯ ಪರ್ಕಳ ಪೇಟೆಯಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿರುವಾಗ ಕೆರೆಯಲ್ಲಿ ತ್ರಿಶೂಲ ಲಾಂಛನದ ಅಪರೂಪದ ಕಲ್ಲೊಂದು ಪತ್ತೆಯಾಗಿದೆ. ಇದು ನಾಥಪಂಥಕ್ಕೆ ಸೇರಿದ ಕುರುಹು ಆಗಿದ್ದು, ಈ ಸ್ಥಳದಲ್ಲಿ ಹಿಂದೆ ಕಾಲಭೈರವ ದೇವಾಲಯವಿರುವ ಶಂಕೆ ವ್ಯಕ್ತವಾಗಿದೆ. ಯಾವುದೋ ಭೈರವ ದೇವಾಲಯದ ಗರ್ಭಗುಡಿಯ ತೀರ್ಥ ಹೊರಹೋಗುವುದಕ್ಕೆ ಉಪಯೋಗ ಮಾಡುವ ಗೋಮುಖ ಕಲ್ಲು ಕೂಡ ಈ ಕೆರೆಯಲ್ಲಿ ಹೂಳೆತ್ತುವಾಗ ಸಿಕ್ಕಿದೆ. ಇದಕ್ಕೆ ಮತ್ತು ಪುಷ್ಟಿ ನೀಡಿದೆ. ಪುರಾತತ್ವ ಸಂಶೋಧಕರಾದ ಪ್ರೊಫೆಸರ್ ಟಿ ಮುರುಗೇಶಿ ಅವರಿಗೆ ಸಾಮಾಜಿಕ ಕಾರ್ಯಕರ್ತ ಗಣೇಶ್ ರಾಜ್ ಸರಳಬೆಟ್ಟು ಅವರು ಮಾಹಿತಿ ನೀಡಿದಾಗ, ನಾಥಪಂಥಕ್ಕೆ ಸೇರಿದ ಕಾಲಭೈರವ ದೇವಾಲಯದ ಕುರುಹು ಇದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಸರ್ಜನೆಯ ದೃಷ್ಟಿಯಲ್ಲಿ ಬಿಸಾಡಿದ್ದಾರೋ ಅಥವಾ ಇನ್ನಿತರ ಕುರುಹುಗಳು ಇದೇ ಕೆರೆಯಲ್ಲಿ ಇರಬಹುದೇನೋ ಎಂಬ ಅನುಮಾನಗಳು ಕಾಡುತ್ತಿದ್ದು, ಪೂರ್ಣ ಪ್ರಮಾಣದಲ್ಲಿ ಕೆರೆಯ ಮಣ್ಣು ಮೇಲೆತ್ತಿದ್ದಾಗ ಇದು ಸ್ಪಷ್ಟವಾಗಬಹುದೆಂದು ಹೇಳಲಾಗಿದೆ. ಕೆರೆಯ ಅಂಚಿನಲ್ಲಿ 4 ಕಲ್ಲುಗಳಿದ್ದು, ಒಂದು ಶಿಲೆಕಲ್ಲು ಕೂಡ ಇದೆ. ಅದೊಂದು ಯಾವುದೋ ಕೆರೆಯ ದಡದಲ್ಲಿ ದೈವ ಇರುವಂತಹ ಕುರುಹು ಇರುವುದು ಕಂಡುಬಂದಿದೆ. ಉಡುಪಿ ನಗರಸಭೆ ಹಾಗೂ ಉಡುಪಿ ನಗರ ಪ್ರಾಧಿಕಾರದ ವತಿಯಿಂದ ಇಲ್ಲಿ ಕೆರೆಯ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು, ಕೆರೆಯಲ್ಲಿ ಸ್ವಲ್ಪ ಭಾಗದ ಮಣ್ಣನ್ನು ಮಾತ್ರ ಮೇಲೆತ್ತಲಾಗಿದೆ. ಕೆರೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿಯುತ್ತಿದ್ದು, ನೀರನ್ನು ಹೊರಹಾಕಲು 25 HP ಪಂಪ್ ಬಳಸಲಾಗುತ್ತಿದೆ. ಇವುಗಳ ಮಧ್ಯೆ ದೇವಾಲಯದ ಕುರುಹು ಸಿಕ್ಕಿರುವುದು ಸ್ಥಳೀಯರಲ್ಲಿ ಕುತೂಹಲ ಹೆಚ್ಚಿಸಿದೆ. 7-8 ವರ್ಷದ ಹಿಂದೆ ಪರ್ಕಳ ನಗರಸಭಾ ಸದಸ್ಯ ದಿವಂಗತ ರಾಮದಾಸ್ ನಾಯಕ್ ಅವರು ಕೆಳಪರ್ಕದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುತ್ತಿರುವಾಗ ಅಲ್ಲಿ ನಡೆಸಿದ ಆರೂಢ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಇದೇ ಕೆರೆಯಲ್ಲಿ ಹುಡುಕಾಟ ನಡೆಸಿದರೂ ಕೂಡ ಯಾವುದೇ ಕುರುಹು ಸಿಕ್ಕಿರುವುದಿಲ್ಲ. ಇದೀಗ ಉಡುಪಿ ನಗರ ಪ್ರಾಧಿಕಾರದ ವತಿಯಿಂದ ಕೆರೆ ಅಭಿವೃದ್ಧಿ ಮಾಡುತ್ತಿರುವಾಗ ಈ ರೀತಿ ವಿಗ್ರಹ ಮತ್ತು ಗೋಮುಖ ಕಲ್ಲು ಸಿಕ್ಕಿರುವುದು ಸ್ಥಳ ಪುರಾಣವನ್ನು ಮೆಲುಕು ಹಾಕುವ ಕಾಲ ಕೂಡಿ ಬಂದಿದೆ. ಮತ್ತೆ ಇಲ್ಲಿ ನಾವು ಈ ಹಿಂದೆ ಇಲ್ಲಿ ನೀವು ಹೇಳಿದ ಹಾಗೆ ದೇವಿಯ ಒಂದು ಮೂರ್ತಿ ಉಂಟಂತ ಕುರುಹುಗೋಸ್ಕರ ಹಿಂದೆ ದಿವಂಗತ ರಾಮದಾಸ್ ನಾಯಕ್ ಅಂತ ಇಲ್ಲಿ ಕೌನ್ಸಿಲರ್ ಇದ್ರು, ಅವರು ಹುಡುಕಾಟ ನಡೆಸಿದ್ದಾರೆ ತುಂಬ ಬೋರಲ್. ಹಾಗಾಗಿ ನಾಳೆ ಕೂಡ ಈ ಕೆಲಸ ಮಾಡುವಾಗ ಏನಾದರೂ ಸಿಕ್ಕಿದರೆ ಮಾಹಿತಿ ಕೊಡಿ, ಆಯಿತಾ? ಆ ಥರ ಬೇರೆ ಲೋಹದ ಯಾವುದು ಗಂಟೆ ಏನಾದರೂ ಇನ್ನಿತರ ದೇವರ ಪರಿಕರ ಇದ್ದರೆ ಅದನ್ನು ಚೆಂದ ಮಾಡಿ ತೊಳೆದು ಇಡಿ. ಇದೀಗ ನೀವು ಇದು ಕೂಡ ಇದೆಷ್ಟು ಗಂಟೆ ಸಿಕ್ಕಿದ್ದು? ಇದು ಮೊನ್ನೆಯಿಂದನೇ ಇತ್ತು. ಅದು ಇದು ಗಿಡ ಎಲ್ಲ ತೆಗೆದ್ಮೇಲೆ ಅಲ್ಲೇ ಇತ್ತು ಅದು. ಸುಮಾರು ಇವಾಗ ನಾವು ಬಂದು 4-5 ದಿನ ಅವತ್ತೆಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿದ್ರ, ಅವತ್ತು ಕ್ಲೀನ್ ಮಾಡಿರೋ ದಿನ ಅಲ್ಲಿತ್ತು ಅದು. ಅವತ್ತಿಂದ ಅಲ್ಲೇ ಇದೆ.